ಮಂಗಳೂರು ಮಹಾನಗರದ ರಸ್ತೆಗಳು ಅಲ್ಲಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅದರ ಜೊತೆಗೆ ರಸ್ತೆ ಬದಿಯಲ್ಲಿ ಅಪಾಯಗಳು ಕೂಡ ಯಮನಂತೆ ಕಾಡ್ತಾ ಇದೆ. ವಾಹನ ಚಲಾಯಿಸುವಾಗ ಸ್ವಲ್ಪ ಯಾಮಾರಿದ್ರೂ ಯಮನ ಪಾದ ಸೇರೋದು ಗ್ಯಾರಂಟಿ. ಅದು ಯಾಕೆ? ಮಂಗಳೂರಿನ ರಸ್ತೆ ಬದಿಗಳಲ್ಲಿ ಹೊಂಚು ಹಾಕ್ತಾ ಇರುವ ಆ ಕಂಟಕವಾದರೂ ಏನು? ಉತ್ತರ ಈ ಸ್ಪೆಷಲ್ ಸ್ಟೋರಿಯಲ್ಲಿದೆ ನೋಡಿ. ಹೇಳಿಕೊಳ್ಳೋಕೆ ಮಂಗಳೂರು ಸ್ಮಾರ್ಟ್ ಸಿಟಿ ಆಗೋಕೆ ಹೊರಟಿರೋ ಸಿಟಿ. ಇಂತಹ ಸಿಟಿಯಲ್ಲಿ ಅಪಾಯವು ರಸ್ತೆ ಬದಿಯಲ್ಲಿ ಅಲ್ಲಲ್ಲಿ ಕಾದು ಕುಳಿತಿದೆ ಎಂದರೆ ತಪ್ಪಾಗೋದಿಲ್ಲ. ನಾವು ಈ ತರ ಹೇಳೋದಿಕ್ಕೂ ಒಂದು ರೀಸನ್ ಇದೆ. ಅದು ಕಳೆದ 2-3 ದಿನಗಳ ಹಿಂದೆ ಮಂಗಳೂರಿನ ಮರೋಳಿಯಲ್ಲಿ ಬೆಳ್ಳಂಬೆಳಗ್ಗೆ ನಡೆದ ದುರ್ಘಟನೆ. ಹೌದು, ರಸ್ತೆ ಬದಿಯಲ್ಲೇ ನಿಂತಿದ್ದ ನಿರುಪಯುಕ್ತ ಟಿಪ್ಪರ್ ಲಾರಿಗೆ ರಿಕ್ಷಾ ಡಿಕ್ಕಿಯಾಗಿ ವ್ಯಕ್ತಿಯೊಬ್ಬರು ದಾರುಣವಾಗಿ ಮೃತಪಟ್ಟ ಘಟನೆ ಮಂಗಳೂರಿನ ಅಲ್ಲಲ್ಲಿ ಕಾದಿರುವ ಮೃತ್ಯುಕೂಪಗಳನ್ನ ಜಗತ್ತಿಗೆ ಪರಿಚಯಿಸಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹಲವೆಡೆ ರಸ್ತೆ ಬದಿ ನಿರುಪಯುಕ್ತ ವಾಹನಗಳಿದ್ದು, ಇದರಿಂದ ವಾಹನ ಸವಾರರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಸಾರಿಗೆ ಇಲಾಖೆ ಹಾಗೂ ಪೊಲೀಸರು ಮುಟ್ಟುಗೋಲು ಹಾಕಿಕೊಂಡಿರುವ ವಾಹನಗಳನ್ನು ನಿಲ್ಲಿಸುವುದಕ್ಕೆ ಸೂಕ್ತ ಸ್ಥಳಾವಕಾಶವಿಲ್ಲದೆ ಅದು ಹಲವು ರೀತಿಯ ಅವಘಡಗಳಿಗೆ ಕಾರಣವಾಗುತ್ತದೆ. ನಗರದ ವಿವಿಧೆಡೆಗಳಲ್ಲಿ ಪೊಲೀಸ್, ಸಾರಿಗೆ ಇಲಾಖೆಯವರು ನಾನಾ ಕಾರಣಗಳಿಗೆ ಮುಟ್ಟುಗೋಲು ಹಾಕಿಕೊಂಡಿರುವ ವಾಹನಗಳನ್ನು ರಸ್ತೆ ಬದಿಯಲ್ಲೇ ನಿಲ್ಲಿಸಿರುವುದು ಕಂಡುಬಂದಿದೆ. ಉರುವ ಬಳಿ ಜೀಪ್, ಟಿಪ್ಪರ್, ಕಾರುಗಳು, ಬೈಕ್ ಸಹಿತ ನಿರುಪಯುಕ್ತ ವಾಹನಗಳನ್ನು ನಿಲ್ಲಿಸಲಾಗಿವೆ. ವಾಹನಗಳ ಮೇಲೆ ಗಿಡಗಳ ಬಳ್ಳಿ ಹೋಗಿ ಪೊದೆಯಾಗಿ ಮಾರ್ಪಾಡಾಗಿದೆ. ಕದ್ರಿಯಲ್ಲಿಯೂ ಇದೇ ಪರಿಸ್ಥಿತಿ. ಪೊಲೀಸರು ಸೀಸ್ ಮಾಡಿದ ವಾಹನಗಳನ್ನು ಈ ಹಿಂದೆ ಕದ್ರಿ ಪಾರ್ಕ್ ರಸ್ತೆಯಲ್ಲಿ ನಿಲ್ಲಿಸಲಾಗುತ್ತಿತ್ತು. ಆದರೆ ಸದ್ಯ ಈ ರಸ್ತೆಯಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಯೂ ನಡೆಯುತ್ತದೆ. ಕದ್ರಿ ಪೊಲೀಸ್ ಠಾಣೆ ಮುಂಭಾಗ ಬಸ್ ತಂಗುದಾಣ ಬಳಿ ಕೆಲವೊಂದು ವಾಹನಗಳನ್ನು ಇಡಲಾಗಿದೆ. ಅವುಗಳು ಸದ್ಯ ತುಕ್ಕು ಹಿಡಿದ ಸ್ಥಿತಿಯಲ್ಲಿವೆ. ಇನ್ನು ನಗರದ ಬಹುತೇಕ ಗ್ಯಾರೇಜ್ ಆವರಣಗಳಲ್ಲಿ ತುಕ್ಕು ಹಿಡಿದ ಉಪಯೋಗ ಶೂನ್ಯ ವಾಹನಗಳನ್ನು ನಿಲುಗಡೆ ಮಾಡಲಾಗಿದೆ. ಅದರಲ್ಲೂ ಕೆಲವು ಗ್ಯಾರೇಜ್ಗಳು ಸಾರ್ವಜನಿಕ ಸ್ಥಳಗಳನ್ನು ದುರ್ಬಳಕೆ ಮಾಡಿಕೊಂಡು ವಾಹನ ನಿಲುಗಡೆ ಮಾಡುತ್ತಿವೆ. ಇದರಿಂದ ಅದರ ಆಸುಪಾಸಿನಲ್ಲಿ ವಾಸಿಸುವ, ಸಂಚರಿಸುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಅದರೊಂದಿಗೆ ಆ ಭಾಗದ ಸ್ವಚ್ಛತೆಯನ್ನ ಕಡೆಗಣಿಸಲಾಗುತ್ತಿದೆ. ಇನ್ನು ಸಾಂಕ್ರಾಮಿಕ ರೋಗಗಳನ್ನು ತಡೆಯಲು ಟೈರ್ಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಆದರೆ ಈ ವಾಹನಗಳು ರೋಗಗಳಿಗೆ ಆಹ್ವಾನ ನೀಡುವಂತಿವೆ. ಅವುಗಳ ಟೈರ್ಗಳಲ್ಲಿ ಮತ್ತು ವಾಹನಗಳ ಒಳಗೆ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಸಾರ್ವಜನಿಕರನ್ನ ಕಾಡುತ್ತದೆ. ಪಂಪ್ವೆಲ್ನಿಂದ ಪಡೀಲ್ ಕಡೆಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ನಗರದ ಕಂಕನಾಡಿ ಗರೋಡಿ ಬಳಿ ದಕ್ಷಿಣ ಸಂಚಾರ ಪೊಲೀಸ್ ಠಾಣೆ, ಕಂಕನಾಡಿ ನಗರ ಪೊಲೀಸ್ ಠಾಣೆ ಇದೆ. ವಿಪರ್ಯಾಸವೆಂದರೆ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುವ ಈ ರಸ್ತೆಯ ಬದಿಯಲ್ಲಿಯೇ ಅದರಲ್ಲಿಯೂ ಪೊಲೀಸ್ ಠಾಣೆಯ ಎದುರಿಗೆ 2 ನಿರುಪಯುಕ್ತ ಟಿಪ್ಪರ್ ಲಾರಿಗಳನ್ನು ನಿಲ್ಲಿಸಲಾಗಿದೆ. ಈ ರಸ್ತೆ ಕೂಡ ಬಹಳ ಕಿರಿದಾಗಿದ್ದು, ಜೊತೆಗೆ ಆ ಪ್ರದೇಶದಲ್ಲಿ ಹುಲ್ಲು ಬೆಳೆದ ಕಾರಣ ಎದುರಿನಿಂದ ಬರುವ ವಾಹನಗಳಿಗೆ ಇಲ್ಲಿ ಟಿಪ್ಪರ್ ನಿಲ್ಲಿಸಿರುವುದು ಕೂಡ ಕಾಣಿಸುವುದಿಲ್ಲ. ಈ ಜಾಗಕ್ಕಿಂತ ಅಲ್ಲೇ ಸ್ವಲ್ಪ ದೂರದಲ್ಲಿಯೇ ಮುಟ್ಟುಗೋಲು ಹಾಕಿರುವ ಮತ್ತೆರಡು ಟೆಂಪೋ ಟಿಪ್ಪರ್ ನಿಲ್ಲಿಸಲಾಗಿದ್ದು, ವಾಹನ ಸವಾರರಿಗೆ ದೊಡ್ಡ ಮಟ್ಟದ ಅಪಾಯ ಆಹ್ವಾನಿಸುವಂತಿದೆ. ಮಂಗಳೂರು ನಗರ ಪಾಲಿಕೆಯ ವ್ಯಾಪ್ತಿಯ ಬೈಕಂಪಾಡಿ, ಬರ್ಕೆ, ಪಣಂಬೂರು ಪೊಲೀಸ್ ಠಾಣಾ ವ್ಯಾಪ್ತಿ, ಕಾವೂರು ಠಾಣಾ ವ್ಯಾಪ್ತಿಗಳಲ್ಲಿ ನಿರುಪಯುಕ್ತ ವಾಹನಗಳನ್ನು ರಸ್ತೆ ಬದಿ ನಿಲ್ಲಿಸಿದ್ದು ಇದರಿಂದ ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ.
ಮಂಗಳೂರು ನಗರದಲ್ಲಿ ಆರ್ಟಿಒ ಅಥವಾ ಪೊಲೀಸರು ಮುಟ್ಟುಗೋಲು ಹಾಕಿದ ವಾಹನಗಳನ್ನು ನಿಲ್ಲಿಸಲು ಸಮರ್ಪಕ ಸ್ಥಳಾವಕಾಶ ಬೇಕೆಂದು ಮಂಗಳೂರು ಆರ್ಟಿಒ ಕಚೇರಿಯಿಂದ ರಾಜ್ಯ ಸಾರಿಗೆ ಆಯುಕ್ತರಿಗೆ ಈಗಾಗಲೇ ಮನವಿ ಮಾಡಲಾಗಿದೆ. ಆದರೂ ಯಾವುದೇ ರೀತಿಯ ಸ್ಪಂದನೆ ಇಲ್ಲ. ಇದೇ ಕಾರಣಕ್ಕೆ ನಗರದ ರಸ್ತೆ ಬದಿಗಳಲ್ಲಿ ನಿರುಪಯುಕ್ತ ವಾಹನ ನಿಲ್ಲಿಸಲಾಗುತ್ತಿದೆ ಎನ್ನುವುದು ಇಲಾಖೆಯವರ ವಾದ. ಸಂಬಂಧಪಟ್ಟವರು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸೂಕ್ತ ಪರಿಹಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲದೇ ಇದ್ದಲ್ಲಿ ಇದೇ ರೀತಿ ಅನೇಕ ಜೀವಗಳು ಅನ್ಯಾಯಕ್ಕೆ ಬಲಿಯಾಗುವುದು ಖಚಿತವಾಗಿದೆ. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.